ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಕೌ ಘೀ, ನಾನಾ ಮಸಾಲಾ, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಮಳೆಗಾಲ ಬಂತು ಅಂತ ಹೇಳಿದರೆ ಏನಾದರೂ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದ್ರಂತೂ ಖುಷಿನೇ ಬೇರೆ. ಅದರಲ್ಲೂ ಕೂಡ ಒಂದು ಕೆಟಿ ಸ್ಪೆಷಲ್ ಟೀ, ಅವರ ಒಂದು ಬಿಸಿ ಬಿಸಿ ಟೀ ಇರಬೇಕು. ಅದ್ರ ಜೊತೆಗೆ ಈ ಕಡೆ ಏನಾದರೂ ಪಕೋಡ ಅದು ಇದೆಲ್ಲ ಇದ್ರಂತೂ ಆಹಾ, ನಾನು ಹೇಳ್ತಾ ಇರುವಾಗ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ? ಸೊ ಧಾರಾಕಾರವಾಗಿ ಮಳೆ ಸುರಿತಾ ಇರುವಾಗ ಏನಾದರೂ ರುಚಿಕರವಾದಂಥ ಅಡುಗೆ ಖಂಡಿತವಾಗ್ಲೂ ಬೇಕು. ಇವತ್ತಿನ ಈ ಸಂಚಿಕೆಯಲ್ಲಿ ಸೊ ಅಂಥ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾರೆ ನೋಡಬೇಕು. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ರಾಧಾ ಶೆಣೈ. ಇವರು ಯಾವ ಅಡುಗೆ ಹೇಳ್ಕೊಡ್ತಾರೆ ಅಂತೇಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮೇಡಮ್, ನಮಗೆ ಮಳೆಗಾಲಕ್ಕೆ ಆಗುವಂಥ ಏನಾದರೂ ಬಿಸಿ ಬಿಸಿಯಾಗಿರುವಂಥ ಅಡುಗೆ ಏನಾದರೂ ಹೇಳ್ಕೊಡ್ತೀರಾ? ಹೇಗೆ? ಹಾಂ, ಅದು ಕಣಿಲೆ ಅಂಬಡೆ ಅಂತೇಳಿ. ಹೋಗಿ ಕಣಿಲೇನು ಮೇಡಮ್? ಮತ್ತೊಂದು ಸ್ವೀಟ್ ಚುರುಮುಂಡು. ಚುರುಮುಂಡ ಅಂದರೆ ಗೋಧಿಯದ್ದು ಲಡ್ಡು. ನಾವು JSPಯಲ್ಲಿ ಚುರುಮುಂಡು ಹೇಳೋದು. ಅದಕ್ಕೆ ಹೆಸರು ಹಾಗೆ, ಗೋಧಿ ಲಡ್ಡು ಚುರುಮುಂಡು. ಇನ್ನೊಂದು ಕಣಿಲೆದು ಅಂಬಡೆ. ಅಂಬಡೆ. ಕಣಿಲೆ ತುಂಬ ಅದು ಈ ಮಳೆಗಾಲಕ್ಕೆ ಶೀತಕ್ಕೆಲ್ಲ ಒಳ್ಳೆಯದು. ಹೀಟ್ ತುಂಬ ಜಾಸ್ತಿ ಇರುತ್ತೆ, ಬಟ್ ಅದ್ರ ಒಂಥರ ಓಡರ್ ತುಂಬ ಜಾಸ್ತಿ ಅಲ್ವಾ? ಬಟ್ ಅಂಬಡೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಊಟಕ್ಕೆ 2 ಅಂಬಡಿದು ನಿಮ್ಗೆ ಒಳ್ಳೆ ಊಟ ಮಾಡಿ. ಇದು ಊಟಕ್ಕಾಗುವಂಥದ್ದು ಮಧ್ಯಾಹ್ನ ಅಂದರೆ ಸಂಜೆ ಟೀ ಟೈಮ್ಗೆ, ಗಂಜಿಗೆ ಅಥವಾ ಅನ್ನಕ್ಕೆ, ಊಟಕ್ಕೆ. ಓಕೆ. ಸೊ ಫ್ರೈಡ್ ಐಟಮ್. ಸರಿ, ಬನ್ನಿ ಕಿಚನ್ಗೆ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಯಾವುದು ಅಂಬಡೆಯ ಏನು ಲಡ್ಡು? ಸ್ವೀಟಿಂದ, ಸ್ವೀಟ್ ನೋಟಿಂದ ಸ್ಟಾರ್ಟ್ ಮಾಡೋದು. ಎಸ್, ಹೇಗೆ ಏನು ಒಂದು ಬಾಣಲೆ ತಗೊಳ್ಬೇಕು. ಇದು ನಾವು ಯೂಶ್ವಲ್ ಮಾಡ್ತೀವಲ್ಲ ಗೋಧಿ ಲಡ್ಡು, ಸೇಮಾ? ಹಾಂ, ಅದೇ. ಅದಕ್ಕೆ ಏನೇ ಹೇಳಿದ್ರಿ? ಚುರುಮುಂಡು. ಚುರುಮುಂಡು. ಉಪ್ಪು ಹಾಕಬೇಕು. ಅಲ್ಲಿಂದ ಒಂದು ಸ್ಪೂನ್ ಕೊಡಿ ಮೇಡಮ್. ಸೊ ನಿಮ್ಮ ಯಾವುದೇ ಸ್ವೀಟ್ ಮಾಡಿ ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ KC ಅವರ ಶುದ್ಧ ಹಸುವಿನ ಘೀ ಇದ್ದಿದ್ರಂತೂ ಸೊ ಸೋನೆ ಪೆಸುವ ಹಾಗ ಅಂತ ಹೇಳ್ತಾರಲ್ಲ, ಆ ರೀತಿ ಒಳ್ಳೆ ಆರಾಮ ಕೊಡುತ್ತೆ. ಸಾಕ? ಇಷ್ಟಿಗೆ ಗೋಡಂಬಿ ಫ್ರೈ ಮಾಡಬೇಕು ಇದರಲ್ಲಿ. ಯಾವುದು ಲಡ್ಡಿದ್ರೆ ಸಹ ಗೋಡಂಬಿ ಹಾಕಿದರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಇದೆ ಅಂತ ಹೇಳಿದರೆ ಸೂಪರ್. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಸಹ ಇದರಲ್ಲಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ಇನ್ನು ಈ ಶ್ರಾವಣ ಮಾಸ ಬಂತು ಅಂದಾಕ್ಷಣ ಹಬ್ಬಗಳ ಸುರಿಮಳೆ ಒಂದಾದ್ಮೇಲೆ ಒಂದು ಬೆನ್ನಟ್ಕೊಂಡು ಓಡ್ ಬಂದಂಗೆ ಬರ್ತಾ ಇರುತ್ತೆ. ಸೊ ಹಾಗೆ ಅವಾಗೆಲ್ಲ ಮಾಡೋದಕ್ಕೆ ತುಂಬ ಚೆನ್ನ ಅಲ್ಲ? ಇನ್ನು ಅಷ್ಟಮಿ ಬಂತು, ಮತ್ತು ರಘುಪಕರ್ಮ ಬಂತು, ಚೌತಿ ಬಂತು, ಎಲ್ಲ ಹತ್ರವೇ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನವರಾತ್ರಿ. ಅದೇ ಹೇಳಿದ್ದು, ಶ್ರಾವಣ ಮಾಸ ಬಂತು ಅಂದರೆ ಸಾಕು, ಆಮೇಲೆ ಹಬ್ಬಗಳ ಸುರಿಮಳೆ ತೆಗೆಯುದ. ಹಾಗೆ ಗೀಯದ ಆರಾಮ ಭಾರಿ ಒಳ್ಳೆಯದಿದೆ. ಓಕೆ. ಈಗ ಗೋಧಿ ಹಿಟ್ಟು 5
ಇದೇ ಒಂದು ಗೋಧಿ ಹಿಟ್ಟಿಂದ ಎಷ್ಟೆಲ್ಲ ಮಾಡ್ಬೋದು ಅಂದರೆ ಈಗ ನೀವು ಲಡ್ಡು ಮಾಡ್ತಿದ್ದೀರಿ, ಹಲ್ವಾ ಮಾಡೋಕ್ಕಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ನಾರ್ತ್ ಇಂಡಿಯನ್ಸ್ಗೆ, ಅದರಲ್ಲೂ ಈ ಪಂಜಾಬಿಸ್ ಅವ್ರಿಗೆ ತುಂಬ ಶ್ರೇಷ್ಠವಾದಂಥ ಒಂದು ಇದು ಪ್ರಸಾದ ಅಂದರೆ ಖಡಾ ಪ್ರಸಾದ ಅಂತ ಹೇಳ್ತಾರೆ. ಸೊ ಗೋಧಿ ಹಿಟ್ಟಿಂದ ಮಾಡ್ತಾರೆ, ಸೇಮ್ ಇದೆ ಗೋಧಿ ಹಿಟ್ಟಿನ ಹಲ್ವಾ. ಆದರೆ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಸ್ವಲ್ಪ ಏನೋ ವ್ಯತ್ಯಾಸ ಇದೆ. ಹಾಕೋದೆಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್, ಆದರೆ ಅದನ್ನು ನನಗದು ಆ ಟೆಕ್ನಿಕ್ ತುಂಬ ಹಿಡಿಸ್ತು. ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಆದಮೇಲೆ ಬಿಸಿ 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 ನೀರು ಹಾಕ್ತಾರೆ ಅದಕ್ಕೆ. ಆವಾಗ ಅದೊಂಥರ ಉದುರುದ್ರ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಲಾ? ಮೇಡಮ್, ಸ್ಕೂಲಲ್ಲೆಲ್ಲ ಈ ನ್ಯಾಷನಲ್ ಇದು ಫೆಸ್ಟಿವಲ್ಸ್ ಎಲ್ಲ ಮಾಡ್ತಾರೆ. ಸೊ ಈ ಫೆಸ್ಟಿವಲ್ಸನ್ನು ಏನಾದರೂ ಇದು ಶಾಲೆಗಳಲ್ಲಿ ಆಚರಿಸುವಂಥದ್ದು ಇದೆಯಾ? ಅಂದರೆ ಕೆಲವೊಂದು ಅಂದರೆ ಈಗ ಸ್ಕೂಲ್ ಅಂದರೆ ಎಲ್ಲ ಧರ್ಮದವರು ಇರ್ತಾರೆ. ಸೊ ನಮ್ಮ ಶಾಲೆಯಲ್ಲಿ ಈಗ ದೀಪಾವಳಿ ಆಚರಿಸ್ತೇವೆ. ಅದರಲ್ಲಿ ತಿಂಡಿ ಬದಲು ಅದರಲ್ಲಿ ಇಂಪಾರ್ಟೆನ್ಸ್ ಯಾವುದಿದೆ, ಈಗ ಯಾವುದು ಬಲಿಚಕ್ರವರ್ತಿ ಸ್ಟೋರಿ ಅದೆಲ್ಲ ನಾವು ಒಂದು ಮಕ್ಕಳ ಹತ್ರ ಅದೊಂದು ಡ್ರಾಮಾ ಥರ ಮಾಡಿಸ್ತೇವೆ. ಮತ್ತು ರಂಜಾನ್ ಇದು ಮಾಡ್ತಾರೆ, ರಂಜಾನ್ ಆಚರಣೆ ಯಾವುದು ವಿಶೇಷತೆ ಅದು, ಕ್ರಿಸ್ಮಸ್ ವಿಶೇಷತೆಯನ್ನು ಸಹ ಹೇಳ್ಕೊಡ್ತೀವಿ. ಹಾಗೆ ಆಮೇಲೆ ನಾವೀಗ ಟೀಚರ್ಸ್ ಒಟ್ಟಾಗಿ ಇದು ನಮ್ಮ ಶಾಲೆಯದ್ದು ಒಂದು ದಿನ ಅಂತ ಮಾಡ್ತೇವೆ. ಹಾಗೆ ನಾವು ಮನೆಯಲ್ಲೆಲ್ಲ ನಾವು ಟೀಚರ್ಸ್ ನಾವು ಪ್ರಿಪೇರ್ ಮಾಡಿ ಮ್ಯಾನೇಜ್ಮೆಂಟ್ ಒಟ್ಟಿಗೆ ನಾವು ಊಟ ಅಂತೇಳಿ ಒಂದು ಭೋಜನ ಕೊಟ್ಟಾಗ ಆಗ ಆಟಿಯ ವಿಶೇಷತೆ ಅಂದರೆ ನಮಗೆಲ್ಲ ಆಟಿದು ಓಕೆ ಆಟಿಡು ಒಂಜಿ ದಿನ ಆದರೆ ನಮ್ಮ ಶಾಲೆಯೊಂದು ದಿನ ಹಾಗೆ ಮಾಡಿದೆ. ಆಟಿ ಒಂದೊಂದು ಮೆನ್ಷನ್ ಮಾಡಲಿಲ್ಲ, ಬಟ್ ಆಟಿಯಲ್ಲಿ ಅಂತ ನಾವು ಪ್ರಿಪೇರ್ ಮಾಡ್ತೇವೆ. ಆ್ಯಕ್ಚುಲಿ ಅದು ತಪ್ಪಲ್ಲ. ಯಾಕೆ ಅಂತ ಹೇಳಿದರೆ ಈ ಆಟಿ ಅಂತ ನಾವು ಏನು ಹೇಳ್ತೇವೆ ಅಂದರೆ ಈ ಮಳೆಗಾಲದಲ್ಲಿ ಸಿಗುವಂಥ ತರಕಾರಿಗಳಾಗಿರ್ಬೋದು, ಅದರಿಂದ ತಯಾರಿಸುವಂಥ ಒಂದು ಪದಾರ್ಥಗಳನ್ನು ಆ್ಯಕ್ಚುಲಿ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಗೊತ್ತಾಗಬೇಕು. ಸೊ ನೀವು ನನ್ನ ಅಭಿಪ್ರಾಯ ಬರೀ ನೀವು ಟೀಚರ್ಸೇ ಮಾಡೋ ಬದಲು ಸೊ ಮಕ್ಕಳನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡು ಮಾಡಿದರೆ ಅಂದರೆ ಅವರಿಗೆ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಇದರ ಒಂದು ಅರಿವು ಇರುತ್ತೆ. ಏನೆಲ್ಲ ಯಾವುದೆಲ್ಲ ಬರೀ ಈಗ ಫಾಸ್ಟ್ ಫುಡ್ಡೇ ತಿನ್ನೋ ಬದಲು ಇಂಥದ್ದು ಕೂಡ ಗೊತ್ತಿರಬೇಕು. ಮತ್ತೆ ನಾವು ಹೇಳ್ತೇವೆ ಈಗ ಕಣಿಲೆ ಅದೊಂಥರ ಟೇಸ್ಟ್ ಬೇರೆನೆ. ಮಕ್ಕಳು ತಿಂದರೆ ಅವರು ಮುಂದೆ ತಿನ್ಬೋದು, ಅಥವಾ ನೀವು ಕೆಸವನೆ ಹೇಳ್ಬೋದು, ಎಲೆನೆ ಹೇಳ್ಬೋದು. ಅದ್ರಲ್ಲಿ ವೆರೈಟಿ ಮಾಡ್ತೇವೆ ಡಿಶಸ್. ಕೆಲವು ತುಂಬ ಟೇಸ್ಟ್ ಆಗಿದೆ. ಈಗ ಪತ್ರೊಡೆ ಇರಲಿ, ಫ್ರೈಡ್ ಪತ್ರೊಡೆ ಇರಲಿ, ಅಥವಾ ಬೇರೆ ಟೈಪ್ ಅದು ಮಾಡುತ್ತೆ. ಅದು ಕೆಲವು ಟೈಪದು ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಸಹ ಒಂದು ತುಂಬ ದಿನದಿದ್ರೆ ಸಹ ಒಂದು ತಿಂಗಳಿಗೊಮ್ಮೆ ತಿಂದರೆ ಸಹ ಒಳ್ಳೆದಿರ್ತದೆ. ಈಗ ಇದು ಫ್ರೈ ಆಗಿ ಬರ್ತಾ ಇದೆ, ಅದರ ಕಲರ್ ಚೇಂಜ್ ಆಯಿತು, ಅರೋಮಾನು ಒಳ್ಳೆ ಬರ್ತಾ ಇದೆ. ಆದರೆ ಈಗ ಇದಕ್ಕೆ ಇದು ಬಿಸಿ ಇರುವಾಗಲೇ ನಾವು ಸಕ್ಕರೆಯನ್ನು ಹುಡಿ ಮಾಡಿ ಹಾಕಬೇಕು. ಸೊ ನಾವು ಸಕ್ಕರೆ ಪುಡಿ ಮಾಡಬೇಕು. ಹಾಂ ಓಕೆ, ಹಾಕಿ ಸಕ್ಕರೆ ಪೌಡ್ರ್ ಮಾಡಿ ಮಿಕ್ಸ್ ಮಾಡುವಂಥದ್ದು. ಓಕೆ, ನಿಮ್ಮದು ಇಷ್ಟಿಷ್ಟು ಅಂತ ಪ್ರಮಾಣ ಇದೆಯಾ? ಒಂದು ಅಂದಾಜಲ್ಲಿ ಹಾಕಿ. ಸೊ ಫೈನ್ ಪೌಡ್ರ್ ಅಲ್ಲ? ಹಾಂ, ಫೈನ್ ಪೌಡ್ರ್. ಏಲಕ್ಕಿ ಹಾಕ್ಬೇಕಾ ಇದಕ್ಕೆ? ಇಲ್ಲ. ಇದು ಆಯಿತು, ಆರಾಮ ಒಳ್ಳೆ ಬರ್ತಾ ಇದೆ. ಫ್ರೈ ಆಯಿತು, ಸ್ವಲ್ಪ ಬಿಡಿ ಬಿಡಿಯಾಗಿದೆ, ಕಲರ್ ಸಹ ಚೇಂಜ್ ಆಗಿದೆ. ಅದನ್ನು ನಾನು ಈ ಪಾತ್ರೆಯಲ್ಲಿ ಹಾಕ್ತೇನೆ. ತೆಗೆಯುವುದಾ? ಅಲ್ಲ, ಅದರಲ್ಲಿ ಇದು ಮಾಡಿ ಟ್ರಾನ್ಸ್ಫರ್ ಮಾಡ್ತೇನೆ. ಹಾಕಿ. ನೀನು ಇದಕ್ಕೆ ಪಾಕ ಬೇಡ, ಸಕ್ಕರೆ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದರೆ ಆಯಿತು. ಇದು ಆಫ್ ಮಾಡಲಾ? ಇದಾಯಿತು. ಹಾಂ, ಓಕೆ. ಕೈಯಲ್ಲಿ ಮಿಕ್ಸ್ ಮಾಡ್ಬೋದು, ಬಟ್ ಇದು ಬಿಸಿ ಇದ್ದಿದ್ದರಿಂದ ನಾನು ಚಮಚದಲ್ಲಿ ಮಿಕ್ಸ್ ಮಾಡಿ.
ಅಂದರೆ ಇದು ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕಲ್ಲ? ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಆಮೇಲೆ ಬೇಕಾದ್ರೆ ಅದರದ್ದು ಉಂಡೆದು ಶೇಪ್ ಮತ್ತೆ ಸಹ ಕೊಡ್ಬೋದು. ಬಟ್ ಸ್ವಲ್ಪ ಬಿಸಿ ಇದ್ದರೆ ಉಂಡೆ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಇದು ಅಂದರೆ ಬಿಸಿ ಗೋಧಿ ಹಿಟ್ಟಿಗೆ ಸಕ್ಕರೆ ಹುಡಿ ಹಾಕಿದರೆ ಸ್ವಲ್ಪ ಅದು ಕರೆಕ್ಟ್ ಬೈಂಡಿಂಗ್ ಆಗ್ತದೆ. ಒಂದು 10 ಮಿನಿಟ್ಸ್ ಒಳಗೆ ರೆಡಿ ಆಗುತ್ತೆ. ಬಟ್ ತೀರಾ ಬಿಸಿ ಇರುವಾಗ ನಿಮಗೆ ಉಂಡೆ ಬರುತ್ತಾ ಅಥವಾ ಸ್ವಲ್ಪ ಏನಾದರೂ ತುಪ್ಪ ಏನಾದರೂ ಕೈಗೆ ಸವರಿ ಮಾಡ್ಕೊಳ್ಬೇಕಾಗತ್ತಾ ಹೇಗೆ? ಇಲ್ಲ, ಜಸ್ಟ್ ಎಲ್ಲಿ ತಣ್ಣಗಿದೆ ಅಲ್ಲಿ ನಾವು ನೋಡ್ಕೊಂಡು ಮತ್ತು ಶೇಪ್ ಮಾತ್ರ ಮತ್ತೆ ಮಾಡಿ. ಅದೇ ಸಕ್ಕರೆ ಸ್ವಲ್ಪ ಇದು ಮಾಡಿದ್ದೇವಲ್ಲ ನಾವೀಗ, ಸ್ವಲ್ಪ ತಣ್ಣಗೆ ಆಗಿದೆ. ಅಷ್ಟೇನು ಮುಟ್ಲಿಕ್ಕೆ ಆಗೋದಿಲ್ಲ, ಹಾಗೆ ಬಿಸಿ ಇಲ್ಲ. ಸೊ ತಕ್ಷಣಕ್ಕೆ ಇದು ಅದನ್ನು ಅಂದಾಡಿಸಿದ್ರೆ ಸ್ವಲ್ಪ ಹುಡಿ ಆಗುತ್ತೆ. ಹಾಗೆ ಇಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟರೆ ಕರೆಕ್ಟಾಗಿ ಗಟ್ಟಿ ಬರುತ್ತಲ್ಲ? ಇಲ್ಲ, ಅದೆಂತ ನಾವು ಸ್ವಲ್ಪ ಫೋರ್ಸೆಬ್ಲಿ ಕಟ್ಟಿದ್ರೆ ವಾಪಸ್ ಇನ್ನು ನಾವು ಪ್ರೆಸ್ ಮಾಡಿ ಕಟ್ಟಿದ್ರೆ ಅದು ಗಟ್ಟಿನೇ ಇರ್ತದೆ. ವಾಪಸ್ ನಾವು ಶೇಪ್ ಕೊಡುವಾಗ ಸರಿ ಗಟ್ಟಿಯಾಗಿ ಸರಿಯಾಗಿ ಅದು ಸ್ವಲ್ಪ ಅದು ಇದು ನಾವು ಇದನ್ನು ನೋಡುವಾಗ ಗೋಧಿ ಹಿಟ್ಟು ಸ್ವಲ್ಪ ನೈಸ್ ಅಲ್ಲ, ಸೊ ಅದಕ್ಕೆ ಪ್ರೆಷರ್ ಹಾಕಿ ಮಾಡಿದರೆ ಏನು ಸಹ ಆಗೋದಿಲ್ಲ. ಹೌದು, ಬಿಸಿ ಬಿಸಿ ಚುರುಮುಂಡು ರೆಡಿ. ಬಿಸಿ ಬಿಸಿ ಬಟ್ ತಣ್ಣಗಾದ್ಮೇಲೆ ತಿನ್ನಕ್ಕೆ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ಸೊ ಗೋಧಿ ಹಿಟ್ಟಿನ ಲಡ್ಡು ಅಂತಲೂ ಹೇಳ್ಬೋದು, ಇಲ್ಲಿದ್ರೆ ಚುರ್ಮುಂಡು ಅಂದರೆ ಕೊಂಕಣಿಯಲ್ಲಿ ಇದನ್ನು ಚುರ್ಮುಂಡು ಅಂತ ಹೇಳ್ತಾರೆ. ಹೊಸ ಹೆಸರು ಕೂಡ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ಗೆ ಯಾರಿಗಾದರೂ ಹೇಳುವಾಗ ಈ ಥರ ಹೆಸರು ಹೇಳಿ ಕೂಡ ಕೊಡ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚೂರ್ಮುಂಡು ತಯಾರಿಸುವ ವಿಧಾನ: ಮೊದಲು 2 ರಿಂದ 3 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ ಸಕ್ಕರೆ ಪುಡಿ ಹಾಗೂ ಹುರಿದ ಗೋಡಂಬಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಚುರ್ಮುಂಡು ಸವಿಯಲು ಸಿದ್ಧ. ಸೊ ಚುರ್ಮುಂಡು ಏನೋ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಅಂಬಡೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಕೌಗಿ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೋರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಟೀ ಟೈಮ್ಗೆ ಬಿಸಿ ಬಿಸಿಯಾಗಿರುವಂಥ ಅಂಬಡೆ ತಯಾರಾಗುತ್ತೆ. ಸೊ ಈಗ ಟೀ ಟೈಮ್ ಅಲ್ಲ, ಬಟ್ ಟೀ ಟೈಮ್ಗೆ ತಯಾರಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಅವ್ರು ಆಗೇನೋ ಬೇರೆ ಏನು ಹೇಳಿದ್ರಲ್ಲ, ಹಾಂ ಸಡಕ್ ನೆನಪಾಯಿತು, ಊಟಕ್ಕಾಗುತ್ತೆ ಅಂತ. ಈಗ ಮಧ್ಯಾಹ್ನ ಊಟಕ್ಕೆ ಕರೆಕ್ಟ್ ಆಯಿತು. ಹಾಗಾದರೆ ಸೊ ನಾನು ತುಂಬ ಬೇಗ ಹೋಗಿಬಿಟ್ಟೆ. ಎಸ್ ಮೇಡಮ್. ಸೊ ಈಗ ಇದು ಕಣಿಲೆ ಅಂಬಡೆ. ಆ್ಯಕ್ಚುಲಿ GSPಯಲ್ಲಿ ಕಣಿಲೆಗೆ ಕೀರ್ಲು ಹೇಳುದು. ಕೀರ್ಲು ಕೀರ್ಲು ಓಕೆ, ಕೀರ್ಲು ಅಂಬಡೆ. ಹಾಗಾದ್ರೆ ಏನು ಲಡ್ಡು ಹೆಸರು ಏನು ಹೇಳಿದ್ರಿ ಮೇಡಮ್? ಚೂರ್ಮುಂಡು. ಈಗ ನೆನಪಾಯ್ತು. ಓಕೆ, ಎಸ್. ಈಗ ಕೀರ್ಲೆ. ಕೀರ್ಲು 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 ಅಂಬಡೆ. ಓಕೆ. ಇದು ಉಪ್ಪಲ್ಲಿ ಹಾಕಿದ ಕಣಿಲೆ ಕೀರ್ಲನ್ನು ಇದು ಮಾಡಿ, ಇದು ಉಪ್ಪಲ್ಲಿ ಹಾಕಿಟ್ಟಿರ್ತೀರಾ? ಅಂದ್ರೆ ವರ್ಷ ಇಡೀ ಅದನ್ನ ಯೂಸ್ ಮಾಡುವಂಥದ್ದು ಹೇಗೆ? ವರ್ಷವಿಡೀ ನಾವೀಗ ಉಪ್ಪಡು ಬಚ್ಚರಿ ಮಾಡ್ತೇವೆ, ಹಾಗೇನೆ ಇದನ್ನ ಇದರಲ್ಲಿ ಉಪ್ಪು ಹಾಕಿಡೋದು, ಅದರಲ್ಲಿ ನೀರು ಬಿಡ್ತದೆ. ಉಪ್ಪಡು ಬಚ್ಚರಿಗೆ ನಾವು ನೀರು ಮತ್ತೆ ಉಪ್ಪು ಹಾಕ್ತೇವೆ, ಬಟ್ ಇದಕ್ಕೆ ಹಾಗೆ ಅಲ್ಲ, ಉಪ್ಪು ಹಾಕಿ ಮಾತ್ರ ಸ್ವಲ್ಪ ಇದು ಉಪ್ಪು ಬಿಡೋ ತನಕ ಇಟ್ಟು, ಈಗ ನಾನು ಅದನ್ನು ಜಜ್ಜಿ ವಾಪಸ್ ನೀರು ತೆಗೆದು ತಗೊಂಡು ಬಂದಿದ್ದೆ. ಓಕೆ, ಸರಿ. ನೆಕ್ಸ್ಟ್ ಇನ್ನು ಈಗ ಇದರಲ್ಲಿ ಮಿಕ್ಸಿಯಲ್ಲಿ ಇದು ಮಾಡಲಿಕ್ಕೆ ಸಾಕಲ್ಲ? ಹಾಂ, ಅಕ್ಕಿ ನೆನೆಸಿ ತಗೊಂಡು ಮಾಡಿದ್ದೇನೆ. ಇದಕ್ಕೆ ಈ ಅಂಬಡಿಗೆ ನಾವು ಇದನ್ನು ಈಗ ಅಕ್ಕಿ ತಗೊಂಡಿದ್ದೇನೆ, ಅಲ್ಲಿ ಅದೆಲ್ಲ ಹೆಚ್ಚು, ಬಟ್ ಕಣಿಲೆ ಕ್ವಾಂಟಿಟಿ ಕಮ್ಮಿ. ಹಾಗೆ. ಓಕೆ.
ಈಗ ಇದೇ ನೀವೀಗ ಉಪ್ಪಲ್ಲಿ ಹಾಕಿಟ್ಟಿರುವಂಥ ಈ ಕಣಿಲೆಯಿಂದ ಏನೆಲ್ಲ ಪದಾರ್ಥ ಮಾಡ್ತೀರಿ ಬೇರೆ? ಆ್ಯಕ್ಚುಲಿ ಹೇಳ್ತಿದ್ರೆ ನಾವು ಬೇರೆ ಪದಾರ್ಥಕ್ಕೆ ಈಗ ಇದರಲ್ಲಿ ಕೆಸುವಿನ ಎಲೆಗೆ ಹಾಕಿ ಪದಾರ್ಥ ಮಾಡ್ತೇವೆ, ಅಥವಾ ಇದು ಅಲಸಂದೆ ಬೀಜಕ್ಕೆ ಹಾಕಿ ನಾವು ಪದಾರ್ಥ ಹಾಗೆ. ಬಟ್ ತುಂಬ ಬೆಳ್ತಿದ್ರೆ ಖಾಲಿ ಅಂಬಡೆಗೆ ಯೂಸ್ ಮಾಡುವಂಥದ್ದು. ಯಾಕೆಂದರೆ ಅದು ನಮಗೆ ಅದು ತಿನ್ನಲಿಕ್ಕೆ ಇದಿಲ್ಲ, ಅದು ಅಂದರೆ ನಮಗೀಗ ಪದಾರ್ಥದಲ್ಲಿ ಸಾಫ್ಟ್ ಅಲ್ಲ, ತುಂಬ ಹಾರ್ಡ್ ಅಂದ್ರೆ ಮತ್ತೆ ನಾರು ಟೈಪ್ ಇರ್ತದೆ, ಬೆಳ್ತದಾದ್ರೆ ಅದು ನಮಗೆ ಬೇರೆ ಅದಕ್ಕೆ ಯೂಸೇ ಆಗೋದಿಲ್ಲ. ಬಟ್ ಅಂಬಡೆಗೆ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೇನೆ, ಹಸಿ ಕೊತ್ತಂಬರಿ. ನಾವು ಫ್ರೈ ಇದಕ್ಕೆ ಕೊತ್ತಂಬರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಒಳ್ಳೆಯದು. ಹಿಂಗು, ಆಮೇಲೆ ಕಣೇಲಿ ಉಪ್ಪಲ್ಲಿ ಹಾಕಿದ್ರಿಂದ ಇದಕ್ಕೆ ಉಪ್ಪು ಕಮ್ಮಿ, ಸ್ವಲ್ಪ ಕಮ್ಮಿನೇ. ಜಸ್ಟ್ ನಾವು ಇದಕ್ಕೆ ನೋಡಿ ಹಾಕಬೇಕು. ಮೆಣಸಿನ ಹುಡಿ. ಸೊ ನಾನಾ ಅವರ ಬೇರೆ ಬೇರೆ ಮಸಾಲಾಸ್ ಇದೆ, ಎಸ್ಪೆಷಲಿ ಅವರ ಕುಂದಾಪುರ್ ಚಿಕನ್ ಮಸಾಲ. ಸೊ ನೀವು ತರಕಾರಿಗೂ ಹಾಕ್ಬೋದು, ಯಾವುದಕ್ಕೂ ಹಾಕ್ಬೋದು. ಈಗ ಇದು ಬರೀ ಕೇವಲ ಚಿಲ್ಲಿ ಪೌಡರ್. ಸೊ ಹೇಗೆ ಹಾಕ್ಲಾ ಪೂರ್ತಿ ಹಾಕಿ ಸಾಕ? ಆಮೇಲೆ ಇದು ಕಲರ್ ಸಹ ಭಾರಿ ಚಂದ. ನೋಡಿ, ನೋಡುವಾಗಲೇ ಒಳ್ಳೆ ಕಲರ್ ಇದೆಲ್ಲ. ಅದು ಬ್ಯಾಡಗಿ ಮೆಣಸಿಂದ ಮಾಡಿದ್ರಿಂದ ಒಳ್ಳೆ ಕಲರ್ ಇರುತ್ತೆ. ಈಗ ಹಾಕ್ಬೇಕಾ? ಸ್ವಲ್ಪ ನೀರು ಹಾಗೆ ಗ್ರೈಂಡ್ ಮಾಡಿ. ಇದೀಗ ಇಷ್ಟೇ ಹಾಂ, ನೀರು ಹಾಕ್ಲಾ? ನೋಡ್ಕೊಳ್ಳಿ. ಎಷ್ಟು ಗ್ರೈಂಡಿಂಗಿಗೆ ಎಷ್ಟು ಸಾಕು ಸಾಕ? ಹೇಗೆ ಗಟ್ಟಿಯಾಗಿ ತರಿಯಾಗಿ ಇದು ರುಬ್ಬೇಕಾ, ನುಣ್ಣಗೆ? ಸ್ವಲ್ಪ ನುಣ್ಣಗೆ, ತುಂಬ ನುಣ್ಣಗಿಲ್ಲ, ತುಂಬ ತರಿತರಿ ಇಲ್ಲ. ಸಾಕ? ಸಾಕು. ನೀವು ಹೇಳಿದಾಗೆ ಒಳ್ಳೆ ಕಲರ್ ಬಂದಿದೆ. ಕಲರ್ ನೋಡುವಾಗಲೇ ಖುಷಿ ಅನಿಸುತ್ತೆ. ಮತ್ತು ಬ್ಯಾಡಗಿ ಮೆಣಸಿಡೋದು ನಮಗೆ ಹೆಲ್ತಿಗೆ ಸಹ ಒಳ್ಳೆ, ತುಂಬ ಇದಿರೋದಿಲ್ಲ, ಖಾರ ಇರೋದಿಲ್ಲ, ಕಲರ್ ಚೆನ್ನಾಗಿರ್ತದೆ. ಆಮೇಲೆ ಪದಾರ್ಥಕ್ಕೆಲ್ಲ ಯೂಸ್ ಮಾಡಿದರೆ ಸಹ ತುಂಬ ದಪ್ಪ ಸಹ ಬರ್ತದೆ ಪದಾರ್ಥ. ಎರಡೂ ಮಿಕ್ಸ್ ಮಾಡಿದರೆ ಕರೆಕ್ಟ್ಲಿ ನಮ್ಗೆ ಯಾವ ಪದಾರ್ಥಕ್ಕೆ ಸಹ ಖುಷಿ. ಇದಕ್ಕೆ ಕಣಿಲೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಾಡಿ ಇಟ್ಕೊಳ್ಳಿಕ್ಕಿದೆಯಾ ಅಥವಾ ಡೈರೆಕ್ಟ್? ಇಲ್ಲ, ಡೈರೆಕ್ಟ್ಲಿ ನಾವು ಅದು ಅಂಬಡೆ ಮಾಡಿದರೆ ಮಾಡೋದು. ಹಾಗಾದರೆ ಆಯಿಲ್ ಇಟ್ಕೊಂಬಿಡ್ಲಾ? ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ಬಿಸಿ ಆಯಿತಾ? ಬಿಸಿಯಾಗಿದೆ, ಕಟ್ಟಾಗಿದೆ. ಇದು ಹಾಗೆ ಗಟ್ಟಿಯಾಗಿನೇ ಅದಕ್ಕೆ ಕಲಿಸ್ಕೊಂಡು ಮಾಡೋದು. ಹೌದು. ಅಂದರೆ ಸ್ವಲ್ಪ ನೀರಿದ್ರೆ ಎಣ್ಣೆ ಸರಿ ಹೇಳ್ಕೊಳ್ತದೆ. ಸೊ ಸ್ವಲ್ಪ ಗಟ್ಟಿ ಇದ್ದರೆ ಎಣ್ಣೆ ಅಷ್ಟು ಇದುವಾಗೋದಿಲ್ಲ. ಇದು ಹಾಗಾದರೆ ಊಟಕ್ಕೆ ಮಾತ್ರ, ಊಟಕ್ಕೆ ಟೀ ಟೈಮ್ಗೆ. ಮತ್ತು ಸ್ವಲ್ಪ ಕಣಿಲಿ ಟೇಸ್ಟ್ ನಮಗೆ ಅಷ್ಟೇನು ಹೀಗೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ, ಊಟದ ಟೈಮಲ್ಲಿ. ಹೌದು, ಟೇಸ್ಟ್. ಇದರಲ್ಲಿ ಹೀಗೆ ನಾವು ದೋಸೆ ಇದೆಯಲ್ಲ, ಇದನ್ನು ಗ್ರೈಂಡ್ ಮಾಡಿ, ಅಕ್ಕಿಯನ್ನು ಗ್ರೈಂಡ್ ಮಾಡಿ ಅದೇ ಕಣಿಲೆ ಹಾಕಿ ಗ್ರೈಂಡ್ ಮಾಡಿ ದೋಸೆ ಸಹ ಮಾಡ್ತೇವೆ. ಅದು ಸಹ ಇದ್ರ ಹಾಗೆ. ಅದಕ್ಕೆ ಬೇರೆ ಏನಾದರೂ ಮಿಕ್ಸ್ ಮಾಡಿನೂ ಮಾಡ್ಬೋದು. ಈಗ ಕಣಿಲೆ ಇದೆ, ಅದ್ರ ಜೊತೆಗೆ ಬೇರೆ ಏನಾದರೂ ಮಿಕ್ಸ್ ಮಾಡಿ ಸಹ? ಇಲ್ಲ, ಅಂದರೆ ಕಣಿಲೆದ್ದು ಫ್ಲೇವರ್ ಮತ್ತೆ ಸಿಗಲ್ಲ. ಹಾಗೆ ಅದರದ್ದು ಫುಲ್ ಫ್ಲೇವರ್ ಸಿಗಬೇಕು ಅಂದರೆ ಈಗ ಕಣಿಲೆ ಸಹ ನಮಗೆ ಈಗ ನನಗೆ ಸಿಕ್ಕಿದ್ದ ಕಣಿಲೆ ಈಗ ಇದು ಸ್ವಲ್ಪ ಇದು ಎಳೆತು ಸ್ವಲ್ಪ ಬೆಳ್ತಿದ್ದಿದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಇದಕ್ಕೆ ಕರೆಕ್ಟ್ಲಿ ನಮಗೆ ಇದು ಬಜೆ ಮಾಡುವಾಗ ಕರೆಕ್ಟ್ಲಿ ಕೈಯಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಹಿಟ್ಟು
ಅದು ಮಿಡ್ಲಲ್ಲಿ ಇರುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಹಾಗೆ ಅಲ್ಲ, ಅದು ಬೆಳೆದ ಒಂಥರ ನಾವು ಈಗ ಬಾಳೆದು ಒಳಗೆ ಇರ್ತದಲ್ಲ ಅದರ ಹಾಗೆ ಇರ್ತದೆ, ಸ್ವಲ್ಪ ತುಂಬ ನಾರ್ನಾರ್ ಟೈಪ್, ಅದು ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಕೆಲವರು ಹೇಳ್ತಾರಲ್ಲ, ಈ ಕಣಿಲೆ ಎಲ್ಲ ಮಾಡಬೇಕಂದ್ರೆ ಅದು ಕರೆಕ್ಟ್ ಗೊತ್ತಿರಬೇಕು ಆ ಪ್ರೋಸೆಸ್. ಹೌದು, ಗೊತ್ತಿದ್ರೆ ಮಾತ್ರ ಅದು ಮಾಡಿದರೆ ಚೆನ್ನ. ಇಲ್ಲದಿದ್ರೆ ಇಡೀ ಡಿಶ್ ಅದು ಹಾಳಾಗುತ್ತೆ. ಅಂದರೆ ಅದರ ಆಗಲೇ ನಾನು ಹೇಳಿದಾಗೆ ಒಂದು 2-3 ನೀರು ಚೇಂಜ್ ಮಾಡಿ ಮತ್ತೆ ಮಾಡಿದ್ರೆ ಅದು ಅಂದರೆ ಉಪ್ಪಲ್ಲಿ ಹಾಕದೆ ಇದ್ದದ್ದು ಅದು ಹಾಗೆ ಮಾಡ್ತಾರೆ. ಉಪ್ಪಲ್ಲಿ ಹಾಕಿದ್ದನ್ನು ನಾವು ಹೆಚ್ಚಾಗಿ ಹೀಗೆ ಯೂಸ್ ಮಾಡ್ತೇವೆ. ಹೌದು, ಅದು ಆ್ಯಕ್ಚುಲಿ ಉಪ್ಪಲ್ಲೆಲ್ಲ ಸಹ ಹೋಗಿರ್ತದೆ, ಆ ಓಡರ್ ಎಲ್ಲ ತೆಗೆ ಹೋಗ್ತದೆ. ಹೌದು, ಅದು ಕೂಡಲೇ ಅಂತೇಳಿ ಮಾಡೋದಿಲ್ಲ, ಒಂದು 15-20 ಡೇಸ್ ಆದ ಮೇಲೆ ಮಾಡ್ತೇವೆ. ಉಪ್ಪಲ್ಲಿ ಹಾಕಿದ್ರು ಸಹ ಒಂದು 20 ಡೇಸ್ ಆದ ಮೇಲೆ ಯೂಸ್ ಮಾಡುವಂಥದ್ದು. ಆಯ್ತಾ? ಹಾಂ, ಡೈರೆಕ್ಟ್ ಸರ್ವಿಂಗ್ ಅಲ್ಲ. ಬಿಸಿ ಬಿಸಿ ಕಣಿಲೆ ಅಂಬಡೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಅಂಬಡೆ ಅಂದರೆ ಫುಲ್ ಈ ಥರ ಉಂಡೆ ಥರ ಮಾಡ್ತೀರಿ ಅಂತ ಅಂದ್ಕೊಂಡೆ, ಬಟ್ ಇದು ಬಜ್ಜಿ ಥರ ಕಾಣ್ತಾ ಇದೆ. ಬಜ್ಜಿ ಅಲ್ಲ? ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಬಜ್ಜಿ ಎಲ್ಲ ಇದು ಅಂಬಡೆ, ಅದರಲ್ಲೂ ಕೂಡ ಕಣಿಲೆ ಅಂಬಡೆ. ಸೊ ಕಣಿಲೆಯ ಪದಾರ್ಥ ಅಂದರೆ ಗ್ರೇವಿ ತಂದಿದ್ದೀನಿ, ಹೆಸರು ಕಾಳು ಹಾಗೂ ಕಣಿಲೆ ಹಾಕಿ ಅದನ್ನು ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಬಜ್ಜಿ ರೀತಿಯಲ್ಲಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಣಿಲೆ ಅಂಬಡೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 2 ಚಮಚದಷ್ಟು ಧನಿಯಾ ಬೀಜ, ಹೀಂಗು, ರುಚಿಗೆ ಅನುಸಾರವಾಗಿ ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಗೆ ಉಪ್ಪಲ್ಲಿ ಹಾಕಿಟ್ಟ ಕಣಿಲೆ ಹಾಕಿ ಬೆರೆಸಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕದಾಗಿ ತಟ್ಟಿ ಕಾಯಿಸಿಕೊಳ್ಳಿ. ಈಗ ಗರಿಗರಿಯಾದ ಕಣಿಲೆ ಅಂಬಡೆ ಊಟದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಫಸ್ಟ್ ಲಡ್ಡುವಾ ಇದು ಸ್ವೀಟ್ ನೋಟಿಂದ ಸ್ಟಾರ್ಟ್ ಮಾಡಿದ್ವಿ, ಅದರಿಂದನೇ ತಗೊಳ್ಳಿ ಮೇಡಮ್, ತಗೊಳ್ಳಿ. ಒಳ್ಳೆ ಚಿಕ್ಕದೊಂದು ಪಿಟಾಣಿ ಇದೆ ಲಡ್ಡು, ಸೊ ಅರ್ಧ ಸಾಕು. ಮುಟ್ಟಿದ ಕೂಡಲೇ ಪುಡಿ ಆಗುತ್ತೆ, ಸೊ ಸ್ವಲ್ಪ ಗಟ್ಟಿಯಾಗಬೇಕಿನ್ನು. ಸೂಪರ್. ಆಗ ಹಾರ್ಲಿಕ್ಸ್ ಹೇಳಿದ್ವಿ, ಇದು ಸಹ ತಿನ್ನುವ ಮಾತಾಡುವಾಗ ಅಂದರೆ ಹಾರ್ಲಿಕ್ಸ್ ಥರ ಇದು ಕೂಡ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಸೂಪರ್. ಸೊ ಏನಾದರೂ ಸ್ವೀಟ್ ಕ್ರೇವಿಂಗ್ ಅಂತ ಆಗುವಾಗ ಒಂದೊಂದೇ ಹೋಗಿ ತಿಂತಾ ಇರ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟಿ, ಕರೆಕ್ಟ್ ಸ್ವೀಟ್ನೆಸ್ ಅದಕ್ಕೆ. ಸೊ ಇದು ನೋಡೋಣ. ಸೊ ಇದು ಕುತೂಹಲ ಜಾಸ್ತಿ ಇದೆ. ತಗೊಳ್ಳಿ ಮೇಡಮ್, ಒಳ್ಳೆ ಗರಿಗರಿಯಾಗಿ ಬಂದಿದೆ ಮಾತ್ರ. ಕ್ರಂಚಿನೆಸ್ ತಾಗುತ್ತೆ. ಊಟಕ್ಕೆ ಚೆನ್ನಾಗಿದೆ ಮೇಡಮ್. ಇಲ್ಲೊಂದು ಕಣಿಲೆ ಇದೆ, ನೋಡೋಣ. ಗೊತ್ತಾಗಲ್ಲ ಇಮಿಡಿಯೇಟ್ ಅಲ್ಲ. ಚೆನ್ನಾಗಿದೆ. ಆಗ ಫ್ರೈ ಮಾಡುವಾಗ ನನಗೆ ಫಸ್ಟ್ ಒಂದು ಸ್ವಲ್ಪ ಕಣಿಲೆದು ಸ್ಮೆಲ್ ಬಂತು, ಬಟ್ ತಿಂತಾ ಇರುವಾಗ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ. ಊಟದ ಜೊತೆಗೆ ಖಾರ ಏನಾದರೂ ಬೇಕು ಅಂದರೆ ಇದು ಬಜ್ಜಿ ಥರ ಇದು ಸೈಡ್ಗೆ ಚೆನ್ನಾಗಿದೆ. ಬಾಳೆ ಎಲೆಯಲ್ಲಿ ಈಗ ಹಬ್ಬಕ್ಕೆಲ್ಲ ಹಾಗೆಯೇ ಊಟ ಬಡಿಸ್ತಾ ಇರುವಾಗ ಒಂದೊಂದೇ ಇದು ಇಡುವಾಗ ಇದು ಕೂಡ ಚೆನ್ನಾಗಿರುತ್ತೆ. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಸೊ ಟೀ ಟೈಮ್ಗೆ ಅಲ್ಲ ಅಂತ ಹೇಳಿದ್ದೀರಿ ಊಟಕ್ಕೆ. ಸೊ ಊಟಕ್ಕೆ ಚೆನ್ನಾಗಿದೆ, ಊಟಕ್ಕಂತೂ ಸೂಪರ್. ಸೊ ಸಿಂಪಲ್, ಸ್ವಲ್ಪನೇ ಇಂಗ್ರೀಡಿಯೆಂಟ್. ಖಾರ ಕೂಡ ಅಷ್ಟೇ, ಬರೀ ಚಿಲ್ಲಿ ಪೌಡರ್ ಮತ್ತು ಧನಿಯಾ, ಒಳ್ಳೆ ಟೇಸ್ಟ್, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹೊಸ ರೀತಿಯಾದಂಥ ಇದೊಂದು ರೆಸಿಪಿ ನಮಗೆ ಹೇಳ್ಕೊಟ್ರಿ. ಸೊ ಒಳ್ಳೆ ರೆಸಿಪಿ, ಅದರಲ್ಲೂ ಕೂಡ ಮಳೆಗಾಲದಲ್ಲಿ ತಯಾರಿಸುವಂಥ ಈ ಒಂದು ರೆಸಿಪಿ ಇದನ್ನು ನಮ್ಗೆ ಹೇಳ್ಕೊಟ್ರೆ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಾಸ್ಟರ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಆಗ ಮಸಾಲೆ ಹೇಳಿದೆ, ಸೊ ಚಿಲ್ಲಿ ಪೌಡ್ರ್ ಮಾತ್ರ ನೀವು ಯೂಸ್ ಮಾಡಿದ್ರಿ, ಬಟ್ ಇದರಲ್ಲಿ
ಬೇರೆ ಬೇರೆ ಮಸಾಲಾಸ್ ಇದೆ. ಸೊ ನಿಮಗೆ ಇದು ಘೀ ರೋಸ್ಟ್ ಮಸಾಲ ಇದೆ, ಫಿಶ್ ಫ್ರೈ ಮಸಾಲ ಇದೆ, ಹಾಗೆ ಬೇಕಿದ್ರೆ ಅದರಲ್ಲೂ ಕೂಡ ಕುಂದಾಪುರ್ ಚಿಕನ್ ಮಸಾಲ ಇದೆ, ಒಳ್ಳೆ ಟೇಸ್ಟ್ ಇದೆ. ಸೊ ಖಂಡಿತವಾಗ್ಲೂ ಇದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ವೀಟ್ ಕೂಡ ಇತ್ತು, ಖಾರ ಖಾರವಾಗಿ ಕಣಿಲೆಯ ಒಂದು ರೆಸಿಪಿ. ಸೊ ಕಣಿಲೆ ಇಷ್ಟ ಇಲ್ಲ ಅಂತ ಹೇಳುವವರು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ಕೂಡ ಒಂದು ಸ್ಮೆಲ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.